ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರ ಗಗನಕ್ಕೇರಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ ವೇಳೆ ಮಾತನಾಡಿದ ಡಿಕೆಶಿ ಅವರು, ಈ ಹಿಂದೆ ಪ್ರತಿಪಕ್ಷದಲ್ಲಿದ್ದಾಗ ಬೆಲೆ ಏರಿಕೆ ಬಗ್ಗೆ ಹೇಳಿಕೆ ನೀಡಿದ್ದುದನ್ನು ಇಂದು ಸಚಿವರಾಗಿದ್ದಾರೆ. ಬೆಲೆ ಏರಿಕೆಯಿಂದ ಜನರು ಬದುಕು ಸಾಗಿಸುವುದೇ ಕಷ್ಟವಾಗಿದೆ ಎಂದು ಕಿಡಿಕಾರಿದರು. ಜಿಲ್ಲೆಗೆ ಬಂದಿದ್ದೇನೆ. ನೋಡಿ, ಒಂದೊಂದು ಪ್ರತಿ ದಿನ ಒಂದೊಂದು ಕಾನೂನು ತರ್ತಾ ಇದ್ದಾರೆ. ನಿಮ್ಮ ಮಂಗಳೂರಿನಲ್ಲಿ ಬೀಡಿ ಕಾರ್ಮಿಕರು ಬಹಳ ಜಾಸ್ತಿ ಇದ್ದಾರೆ. ಬೀಡಿನ ಮಾಡಿ ಮಾರೋರು ಕೂಡ ಇದ್ದಾರೆ. ಅವರೆಲ್ಲ ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ. 100 ರೂಪಾಯಿ ಇದು 10 ಬಾರಿ 1.5 ತಿಂಗಳಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಯಾವಾಗ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಪ್ರತಿಯೊಂದು ಬೆಲೆನೂ ಕೂಡ ಜಾಸ್ತಿ ಆಗ್ತದೆ. ಪ್ರತಿಯೊಂದು ಕೂಡ ಸಿಮೆಂಟು, ಕಬ್ಬಣ, ಬಟ್ಟೆ, ದವಸ ಧಾನ್ಯಗಳು ಎಲ್ಲ ಕೂಡ ಜಾಸ್ತಿ ಆಗ್ತದೆ. ಯಾಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದಲ್ಲ. ಹಿಂದೆ ಏನು BJP ನಾಯಕರುಗಳು ಈಗೆಲ್ಲ ಮಿನಿಸ್ಟ್ರಿಗಳಾಗಿ ಕೂತಿದ್ದಾರೆ. ನೀವು ನಿಮ್ಮ ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡೋದು, ಅವ್ರು ಏನು ಮಾತಾಡಿದ್ರು, ಅವ್ರು ಏನು ಹೇಳಿದ್ರು, ಈಗೇನು ಮಾಡ್ತಾ ಇದ್ದಾರೆ, ಇಷ್ಟನ್ನ ತಾವು ಈ ಸಂದರ್ಭದಲ್ಲಿ ಜನರ ಮುಂದೆ ಇಡಬೇಕು ಅಂತೇಳಿ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ಜನರ ನೋವನ್ನು ಪ್ರತಿದಿನ ಜನರ ಬಾಗಿಲನ್ನು ಮುಟ್ತಾ ಇದ್ದಾರೆ. ಎಲ್ಲ ತೆರಿಗೆಗಳನ್ನು ಕೊರೋನಾ ಇದ್ರೂ ಕೂಡ ಪ್ರಾಪರ್ಟಿ ಟ್ಯಾಕ್ಸ್ನ ಮುನ್ಸಿಪಾಲ್ಟಿ ಇರ್ಬೋದು, ಪಂಚಾಯತಿಗಳಿರ್ಬೋದು, ಕಾರ್ಪೊರೇಷನ್ ಲೆವೆಲ್ ಎಲ್ಲ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಯಾರಿಗೇನು ಮಾತು ಕೊಟ್ಟಿದ್ರು, ಈ ಸರ್ಕಾರ ಏನು ಕೊರೋನಾ ಸಂದರ್ಭದಲ್ಲಿ 20 ಲಕ್ಷ ಕೋಟಿ ಇದ್ರಲ್ಲ, ಬಿಡುಗಡೆ ಮಾಡ್ರಿ, ಯಾರಿಗೇನು ಕೊಟ್ಟಿದ್ದೀರಿ ಅಂದರೆ ಒಬ್ರು ಕೂಡ ಕೊಡ್ತಾರೆ. ಇಂಥ ಸಂದರ್ಭ ಇದೆ. ಜನರ ಧ್ವನಿ, ರೈತರಿಗೋಸ್ಕರ ಧ್ವನಿ ಕಾಂಗ್ರೆಸ್